ಹರೇಕಳ ಗ್ರಾಮದ ನಾಗಮೂಲ ಶ್ರೀ ಕೋರ್ದಬ್ಬು ದೇವಸ್ಥಾನಕ್ಕೆ ರಚನೆ ಆಯರಿತ್ತಿನ ಆವರಣಗೋಡೆದ ಕಾಮಗಾರಿಗೆ ಕುಡ್ಲ ಬಿಜೆಪಿ ಕ್ಷೇತ್ರಾಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಶನಿವಾರ ಕಾಂಡೆ ಶಿಲಾನ್ಯಾಸ ನಡಪಾಯರು. ಸಂಸದರ್ ಶ್ರೀ ನಳಿನ್ ಕುಮಾರ್ ಕಟೀಲ್ ರೇಣ ಸಂಸದ ಅನುದಾನದ ಹರೇಕಳ ಗ್ರಾಮದ ನಾಗಮೂಲೆ ಶ್ರೀ ಕೋರ್ದಬ್ಬು ದೇವಸ್ಥಾನದ ಆವರಣಗೋಡೆದ ಕಾಮಗಾರಿಲು ಆಯರೈತದ ಈ ಕಾಮಗಾರಿಗೆ ಶಿಲಾನ್ಯಾಸ ಕಾರ್ಯಕ್ರಮ ಶನಿವಾರ ಕಾಂಡೆ ನಡೆತಂದು ಊರ್ದ ಹಿರಿಯರು ಶ್ರೀ ಬಾಬು ತಾರಾಯಾಕದ ಸಂಪ್ರದಾಯದ ಚಾಲನೆ ಕೊರಿಯರು. ಕುಡ್ಲ ಬಿಜೆಪಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಪಿಕ್ಕಸ್ ಪಾರ್ದ ಶಿಲಾನ್ಯಾಸ ನಡಪಾಯರು. ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಮಾಜಿ ಬಿಜೆಪಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ರೆಗೂ ಸೊಲ್ಮೆ ಸಂದಾಯಿನ ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಕುಡ್ಲ ಕ್ಷೇತ್ರದ ಪ್ರತಿಯೊಂಜಿ ಅಭಿವೃದ್ಧಿಗೆ ತಾನು ನನದುಂಬಗ ಶಕ್ತಿ ಮೀರ್ದು ಪ್ರಯತ್ನ ಮಲ್ಪಂಡು ತೆರಿಪಾಯರು. ಮಾತಾ ಸದಸ್ಯರಕ್ಕೆ ವಿಶ್ವಾಸ ಜಾಂಡ ಧನಲಕ್ಷ್ಮಿ ಕಟ್ಟಿನ ಈ ಸೋಮೇಶ್ವರದ ಈ ಭಾಗದ ಒಂದು ಮಾತಾ ಸದಸ್ಯರೆಲ್ಲ ಅವರಿಗೆ ಸಂಪೂರ್ಣ ಸಹಕಾರ ಕೊಡದು ಒಟ್ಟಿಗೆ ಬಿ ಜೆ ಪಿ ಸಂಪೂರ್ಣ ಸಹಕಾರ ಆಯಿತು. ಇನ್ನು ಎಡ್ಡೆ ಅಭಿವೃದ್ಧಿ ಮಾಡ್ತಿರೋದು ಭಾರಿ ಸಂತೋಷ ಲಾಪುಂಡು ಆಯ್ತು. ಒಟ್ಟಿಗೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಏನೇ ಕರೆನ 86 ಲಕ್ಷ ರೂಪಾಯಿ ಗರಣ 19-20 ಸಾಲಿಡ್ ಕೊಡ್ತೀನಿ ಅಂಚಿನ ಪೂರ ಕೆಲಸ ಎಲ್ಲ ಕಂಪ್ಲೀಟ್ ಆದ ಕೊನೆಯ ಕೆಲಸ ಬಾಕಿ ಇತ್ತು. ಇಂದೂ ಕೂಡ ಮಾರ್ಚ್ ಎಂಟು ಸಂಪೂರ್ಣ ಮಲ್ತು ಕೊಡದು ಆರು ಕೊಡ್ತೀನಿ ಅಂಚಿನ ಆ ಒಂದು ಹೆಚ್ಚಿನ ಅನುದಾನ ಕೊಡ್ತಾರೆ. ಸಮರ್ಪಕವಾದ ಬಳಕೆ ಮಂತನಕ್ಕೆ ಈಗಲ ಅಧ್ಯಕ್ಷರಾಯನ ತುಂಬ ಸಂತೋಷ್ ಕುಮಾರ್ ರೈ ಬೋಳಿಯರಿಗೆ ಆ ಸಂದರ್ಭ ಅಭಿನಂದನೆ ಮಾಡ್ತಾರೆ. ಸಂಪೂರ್ಣವಾದ ಕೆಲಸನಾರು ಜಾರಿಗೆ ಕಂತದ್ದು ಆಯ್ತಾ ಗುಣಮಟ್ಟವನ್ನು ಪರೀಕ್ಷೆ ಮಲ್ತದ್ದು ಇನ್ನು ಸಂಪೂರ್ಣವಾದ ಆ ಕಾರ್ಯನ ಮಾರ್ಚ್ ಎಂಟದಲ್ಲಿ ಮಲ್ತು ಕೊಡ್ತೀರಿ. ಅದು ತೊಟ್ಟಿಗೆ 19-29 ಕೊಡೋಂಜಿ 45 ಲಕ್ಷ ರೂಪಾಯಿ ಎಲ್ಲ ಸಂತೋಷ್ ಕುಮಾರ್ ರೈ ಬೋಳಿಯವರ ನೇತೃತ್ವದ ಮಾನ್ಯ ಸಂಸದರು ಅನುದಾನ ಕೊಡ್ತಾರೆ. 11 ಕೆಲಸ ಎಲ್ಲೆಡ್ದು ಸೋಮವಾರ ಹಿಡಿದು ಬುಧವಾರದ ಒಳಗೆ ಸಂಪೂರ್ಣ 11 ಕೆಲಸ 45 ಲಕ್ಷ ರೂಪಾಯಿದ 11 ಕೆಲಸ ಎಲ್ಲ ಶಿಲಾನ್ಯಾಸ ಮೇಲೆ ಬರೋಲ್ಲ. ಆ ಕೆಲಸ ಎಲ್ಲ ಮಾರ್ಚ್ ಎಂಟದಲ್ಲಿ ಮುಗಿಪೋಣ ವಿಶ್ವಾಸದೊಟ್ಟಿಗೆ. ಬಿಜೆಪಿದ ಮಾಜಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಪಾತ್ರರೊಂದು ಯಾನ ಅಧ್ಯಕ್ಷೆ ಅದುಪುನ ಪೊರ್ತುಡು ತಡೆಗೋಡೆ ನಿರ್ಮಾಣಗೂ ಮಾನ್ಯ ಸಂಸದರಿಡ ಬೇಡಿಕೆ ದೀದಿತ್ತೆ. ಆ ಬೇಡಿಕೆಗೆ ಆರು ಸ್ಪಂದನೆ ಕೊಡ್ತಾರೆ. ಕ್ಷೇತ್ರದ ಅಭಿವೃದ್ಧಿಡು ಬಿಜೆಪಿ ಪಕ್ಷ ಒವ್ವೇ ರೀತಿಯ ರಾಜಕೀಯ ಮಲ್ಪುಜಿ ಎಂಕ್ಲು ಮಾತೆಲ್ಲ ಸೇರಿದು ಒಂಜಾದ ಬುಲೆಚಿಲ್ಗು ಬೆನ್ಪ ಬಂಡು ತೆರಿಪಾಯರು. ಈ ಸತಿ 2020 ನಂಗೆ ಧನಲಕ್ಷ್ಮಿ ಬೋಡಿತನಾಥ ನೀರು ದೇವ್ರ ದೇಟ ಅನುದಾನ ಪಾಯ್ತು ಮಲ್ಲ ಅನುದಾನ ಪಾಯ್ತು. ಶ್ರೀನಿವಾಸ್ ಪೂಜಾರಿ ನಮ್ಮ ಮಿನಿಸ್ಟರ್ ದೇವಸ್ಥಾನ ಭಜನಾ ಮಂದಿರ ಬೇತೆ ಕೊಡ್ತಾರೆ. ನೆಕ್ಕಲೆ ಕೊರೆ ಐತೆ ಪಂಡೇರ ಅಪ್ಪೆ ಒಂಜಿ ಪಂಡೇರ ಸಭಾಭವನ ಓಡುಂದು ಐಕ್ಲ ಪ್ರಯತ್ನ ಬರ್ಕೊಂಡು ಐತ ಒಟ್ಟಿಗೆ ವಿಶೇಷವಾದ MP ಈತ ರಾಜ್ಯಾಧ್ಯಕ್ಷರಾಗ್ತಾರೆ. ವರ್ಷದ ಕಾಸದ ವ್ಯವಸ್ಥೆ ಎಲ್ಲ ಈ ಸತ್ಯ ಆಪುಂಡು. ನಾನು ಬೇತೆ ಅನುದಾನ ನಮ್ಮ ಕ್ಷೇತ್ರದ ಅಧ್ಯಕ್ಷರ ಮುಖಾಂತರವಾದ ಈ ನಮ್ಮ ಕ್ಷೇತ್ರ ಬತ್ತ ಅಭಿವೃದ್ಧಿ ಮಂತು ಕಾರಣ ಇಂಜಿನ ಬಂದಂದ ನಮ್ಮ ನಿರಂತರ ಕೇನ್ಯನು ಕೊರ್ಪುನ ಕಾಮಧೇನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಹೆಂಚಿನ ಬಂದಂದ ಗ್ರಾಮಾಂತರ ಪ್ರದೇಶ ಅಭಿವೃದ್ಧಿ ಆವಡು, ಈ ರಾಜ್ಯ ಅಭಿವೃದ್ಧಿ ಆವಡು. ಒಂದು ಇಡೀ ದೇಶರು ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ನಂಬರ್ 1 ಆವಡು ಬಂದ ಲೆಕ್ಕಾಚಾರ ಅರ್ನ ಕನಸು ಅವು ನನ್ನ ಸಾವೊಂದು ಬೇತೆ ಅನುದಾನ ಕೊಂಚ 10 ಲಕ್ಷ ಬೇತೆಲ್ಲ ಕೊಡ್ತಾನೆ. ಐನು ಮುಖ್ಯಮಂತ್ರಿ ನಾಡೆ ಕಡಪಡ್ದು ನಾನು ಮಲ್ಲ ಸಮಸ್ಯೆಲ್ಲ ಮಾತ್ರ ಮುಗಿದಾಯಕ ಅಧ್ಯಕ್ಷರು ನಮ್ಮ ಆಯ್ತಾ ಟೀಮ್ ಅವರ ಪೋದು ಪಿರೋರ ನೆನಪು ಅಂತದ್ದು ಆ ಕಾಸೆಲ್ಲ ಬಬ್ಬುಸ್ವಾಮಿನ ಆಶೀರ್ವಾದ ಬರುವ ಬಂದ್ಮನ ವಿಶ್ವಾಸ ಉಂಟು. ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಹರೇಕಳ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಅನಿತಾ ಡಿಸೋಜಾ, ಹರೇಕಳ ಪಂಚಾಯತ್ ಸದಸ್ಯರು ಲೋಲಾಕ್ಷಿ, ಅಬ್ದುಲ್ ಮಜೀದ್, ಪಾವೂರು ಪಂಚಾಯತ್ ಸದಸ್ಯರು ಶ್ರೀ ವಾಮನ್ ಪೂಜಾರಿ ಪಾವೂರು, ಚೆನ್ನಮ್ಮ, ಹಿಂದುಳಿದ ವರ್ಗದ ಪ್ರಧಾನ ಕಾರ್ಯದರ್ಶಿ ಶ್ರೀ ಭರತ್ ಗಟ್ಟಿ, ಗುತ್ತಿಗೆದಾರರು ಶ್ರೀ ಕೈಲಾಶ್ ಬಾಬು, ಕೋರ್ದಬ್ಬು ದೈವಸ್ಥಾನ ಸಮಿತಿಯ ಅಧ್ಯಕ್ಷರು ಶ್ರೀ ಕೃಷ್ಣಪ್ಪ ನಾಗಮೂಲೆ ಇಂಚತಿ ಪ್ರಮುಖರು ಕಾರ್ಯಕ್ರಮದ ಮುತಾಲ್ಗಿಡಿದ್ದಾರೆ. ಬಿಜೆಪಿ ಗ್ರಾಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಸದಾಶಿವ ಆಚಾರ್ಯ ಎತ್ಕೊಂಡಿರು, ಶ್ರೀ ಗೌತಮ್ ನಾಗಮೂಲೆ ಸೊಲ್ಮೆ ಸಂದಾಯರು.